BA ನಾಸಿರ್ ಲಕ್ಕಿ ಸ್ಟಾರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ವಕ್ಫ್ ಜಿಲ್ಲಾ ಸಮಿತಿ ಅಧ್ಯಕ್ಷರು. ನಾಸಿರ್ ಸರ್ ನಮಸ್ತೆ. ನಮಸ್ಕಾರ. ಈಗ ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರವನ್ನ ತಾವು ಕೂಡ ವಿರೋಧಿಸ್ತಾ ಇದ್ದೀರಾ? ಐ ಮೀನ್ ಕೇಂದ್ರ ಸರ್ಕಾರ ತರ್ತಾ ಇರುವಂಥ ತಿದ್ದುಪಡಿ ಸರಿಯಾಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ತಾವು ಹೇಳ್ತಾ ಇರುವಂಥದ್ದು. ಯಾವ ಆಧಾರದಲ್ಲಿ, ಯಾವ ಪಾಯಿಂಟ್ ಔಟ್ನ ಮೇಲೆ ವಿರೋಧ ಅಂತ ಹೇಳಿ ತಿದ್ದುಪಡಿಗೆ ಸಂಬಂಧಪಟ್ಟಂತೆ? ಖಂಡಿತವಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಯಾಕಂತೇಳಿದ್ರೆ ಇವತ್ತೊಂದು ನಾವು ಕಪ್ಪು ದಿನ ಅಂತ ಹೇಳ್ಬೋದು, ಬ್ಲ್ಯಾಕ್ ಡೇ ಅಂತ ನಾವು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ವಕ್ಫ್ ಅಂತ ವಕ್ಫ್ ಅಂತ ಹೇಳಿದ್ರೆ ನಾವು ಈ ಮುಂಚೆ ನಿಮಗೆ ಆಲ್ರೆಡಿ ನಾವು ನಮ್ಮ ಎಲ್ಲಾ ರೀತಿಯಲ್ಲೂ ನಾವು ಇದಕ್ಕೆ ವಿರೋಧವನ್ನು ಮಾಡ್ತಾ ಬಂದಿದ್ದೇವೆ. ನಾವು ಮಂಗಳೂರಿನಲ್ಲಿ ಒಂದು ಸಣ್ಣ ಮಟ್ಟದ ಇದರ ಬಗ್ಗೆ ಎಜುಕೇಶನ್ ಸಹ ಆಗಿದೆ. ಆದ್ರೆ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ವಕ್ಫ್ ಅಂತ ಹೇಳಿದ್ರೆ ಜನರು ಅವರ ಆಸ್ತಿಯನ್ನು ನಮ್ಮ ಈ ಕಮ್ಯುನಿಟಿಯ ಸಬಲೀಕರಣಕ್ಕಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಉದ್ಧಾರಕ್ಕಾಗಿ ಕೊಟ್ಟಂತ ಆಸ್ತಿಗಳಾಗಿರ್ತದೆ ಈ ವಕ್ಫ್ ಆಸ್ತಿ ಅಂತ ಹೇಳಿದ್ರೆ. ಇದು ಬೇಕಾಬಿಟ್ಟಿ ಆಸ್ತಿಯನ್ನು ಕೊಟ್ಟಂತದ್ದಲ್ಲ. ಇಲ್ಲಿ ಮಸೀದಿ ಆಗಿರ್ಬೋದು, ಮದ್ರಸೆ ಆಗಿರ್ಬೋದು, ಅಥವಾ ಶಾಲೆಗಳನ್ನ ಕಟ್ಟುವಂತ ಆಗಿರ್ಬೋದು, ಅಥವಾ ಅಲ್ಲಿ ಹಾಸ್ಪಿಟಲ್ ಮಾಡುವಂತ ಉದ್ದೇಶಕ್ಕಾಗಿರ್ಬೋದು, ಇಂಥ ಉದ್ದೇಶಕ್ಕಾಗಿ ನಮ್ಮ ಸಮುದಾಯದ ಸಬಲೀಕರಣಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಯಾರ ಬಡ ಜನರಿದ್ದಾರೆ ಅವರಿಗೆ ಪ್ರಯೋಜನ ಆಗಬೇಕಂತ ಹೇಳಿ ಇವತ್ತೆಲ್ಲ ಕೊಟ್ಟಂತ ಆಸ್ತಿಗಳು. ಮುಂಚೆ ರಾಜರು ಕೊಟ್ಟಂತ ಆಸ್ತಿಗಳಿದೆ, ಅದರ ನಂತರ ಲ್ಯಾಂಡ್ ಲಾರ್ಡ್ಸ್ ಕೊಟ್ಟಂತ ಆಸ್ತಿಗಳಿದೆ, ಮತ್ತೆ ನಮ್ಮ ಈ ಸಮುದಾಯದ ಮೇಲೆ, ನಮ್ಮ ಈ ಮುಸಲ್ಮಾನ್ ಇದರ ಮೇಲೆ ಪ್ರೀತಿ ಇಟ್ಟಂತವರು ಕೊಟ್ಟಂತ ಆಸ್ತಿಗಳ ಇದ್ದದನ್ನು ಇವತ್ತು ನಾವು ಇದು ಮಾಡ್ಕೊಂಡು ಬಂದಿದ್ದೇವೆ. ಅದನ್ನ ಇವತ್ತು ನೋಡಿ, ಯಾರು ಇವತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದೆ, ಅವ್ರು ಯಾರು ಹೋಗಿ ನಮ್ಮ ಕೇಂದ್ರ ಸರ್ಕಾರ ಹತ್ರ ಕೇಳಿಲ್ಲ ನೀವು ಇದನ್ನ ಅಮೆಂಡ್ಮೆಂಟ್ ಮಾಡ್ಬೇಕಂತ ಹೇಳಿ, ಅಥವಾ ನಮ್ಮ ಯಾವುದೇ ವಕ್ಫ್ ಬೋರ್ಡ್ ಹೋಗಿ ಅಲ್ಲಿ ಕೇಳಿಲ್ಲ ನೀವು ಇದನ್ನ ಅಮೆಂಡ್ಮೆಂಟ್ ಮಾಡ್ಬೇಕಂತ ಹೇಳಿ, ಯಾರು ಕೇಳಿಲ್ಲ. ಏಕಾಏಕಿಯಾಗಿ ಇವರು ವಕ್ಫ್ ಬೋರ್ಡ್ ಅನ್ನು ಅಮೆಂಡ್ಮೆಂಟ್ ಮಾಡಿ JPC ಕಮಿಟಿ ಮಾಡಿದ್ರು. ಆ JPC ಕಮಿಟಿಯಲ್ಲಿ ವಿರೋಧ ಪಕ್ಷದಲ್ಲಿ ಹಲವಾರು ನಮ್ಮ ಮುಸಲ್ಮಾನ್ MP ಗಳಿದ್ರು. ಅದರಲ್ಲಿ ಅವರೆಲ್ಲರೂ ಇದನ್ನು ವಿರೋಧಿಸಿದ್ದಾರೆ. ಅವರು ವಿರೋಧಿಸಿ ಮತ್ತು ಅವರು ಕೊಟ್ಟಂತ ಪಾಯಿಂಟ್ ಒಂದೇ ಒಂದು ಅದ್ರಲ್ಲಿ ಹಾಕದೆ ಇವತ್ತು ಏಕಾಏಕಿಯಾಗಿ ಅದನ್ನು ಮಂಡಿಸಿದ್ದಾರೆ. ಈಗ ಆಲ್ರೆಡಿ ಮಂಡಿಸಿದ್ದಾರೆ. ಇದರಲ್ಲಿ ಬಹಳಷ್ಟು ಅನೇಕ ಪಾಯಿಂಟ್ಸ್ ಗಳು ಇದರಲ್ಲಿ ಉಂಟು, ನಮಗೆ ನಮ್ಮ ವಿರೋಧಿ ಆಗುವಂತದ್ದು. ಈಗ ನೋಡಿ, ವಕ್ಫ್ ಬೈ ಯೂಸರ್ ಅಂತ ಇದೆ. ವಕ್ಫ್ ಬೈ ಯೂಸರ್ ಅಂತ ಅಂದ್ರೆ ನಮ್ಮ ಕಾಲದಿಂದ ನಾವು ಒಂದು ಜಾಗದಲ್ಲಿ ನಾವು ಯೂಸ್ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಮಸೀದಿ ಆಗಿರ್ಬೋದು, ಮದ್ರಸೆ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಸ್ಥಳ ನಮ್ಮ ಇದರಲ್ಲಿ ಯೂಸ್ ಮಾಡ್ತಾ ಬಂದಿದ್ರೆ ಅದು ವಕ್ಫ್ ಬೈ ಯೂಸರ್ ಅಂತ ಹೇಳಿ ಅದು ನಮ್ಮ ಆಕ್ಟ್ ಅಲ್ಲಿ ಇದೆ, ನಮಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಇದು ನಮಗೆ ಮಾತ್ರ ಅಲ್ಲಿ ಇರೋದಲ್ಲ, ಇದು ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಹಿಂದೂಗಳಿಗೂ ಇದೆ, ಇತರ ಸಮುದಾಯದವರಿಗೂ ಇದು ಈ ಲಾಗು ಆಗ್ತದೆ. ಆದ್ರೆ ಇವತ್ತು ನಮಗೆ ಮಾತ್ರ ಇದನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಇವರು. ಇನ್ನು ಮುಂದೆ ನಮಗೆ ವಕ್ಫ್ ಬೈ ಯೂಸರ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಡಿಲೀಟ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ಹೇಳಿ ನಮ್ಮ ಪ್ರಶ್ನೆ. ಬೇರೆ ಸಮುದಾಯಕ್ಕೆ ಉಂಟು, ನಮಗೆ ಹಾಕಿಲ್ಲ. ಹಾಗಾದ್ರೆ ನಾವು ಭಾರತದಲ್ಲಿ ನಾವು ಜೀವಿಸುವರಲ್ವಾ? ನಮಗೆ ಒಂದೇ ರೀತಿ ನಮಗೂ ಮತ್ತು ಸಮಾನವಾದ ಹಕ್ಕು ನಮಗೆ ಇಲ್ವಾ? ಇದು ನಮ್ಮ ಪ್ರಶ್ನೆ ನಮಗೆ ಮೂಡ್ತಾ ಇದೆ ಇವತ್ತು. ನಾಸಿರ್ ಸರ್, ತಾವೇ ಹೇಳೋ ಪ್ರಕಾರ ತಾವು ವಕ್ಫ್ನವರಾಗಿರ್ಬೋದು ಅಥವಾ ತಮ್ಮ ಲಾ ಬೋರ್ಡ್ಗಳು ಸರ್ಕಾರದ ಮುಂದೆ ಹೋಗಿ ಕೇಳಿಲ್ಲ, ಆದರೂ ಕೂಡ ಅವರು ಈ ಒಂದು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ನಿಜವಾಗಿ ಈ ಒಂದು ತಿದ್ದುಪಡಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ವಕ್ಫ್ ಯಾವ ಒಂದು ಜಾಗವನ್ನು ತೋರಿಸುತ್ತೆ ಅಥವಾ ಇದು ನಮ್ಮ ಜಾಗ ಅಂತ ಹೇಳುತ್ತೆ, ಅದನ್ನು ಪಹಣಿ ಪತ್ರಗಳಲ್ಲಿ ಕಾಲಮ್ ನಂಬರ್ 11 ಬರೋದಕ್ಕೆ ಶುರುವಾಯಿತು. ಒಮ್ಮೆಲೆ 1500 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನಗಳು ಕೂಡ ಅದು ವಕ್ಫಿಗೆ ಸೇರಿದ್ದು ಅನ್ನುವಂಥ ಉಲ್ಲೇಖಗಳು ಬರೋದಕ್ಕೆ ಪ್ರಾರಂಭ ಆಯಿತು. ಇಂತಹ ಘಟನೆ ನಡೀಬಾರ್ದು ಅಂತ ಹೇಳಿ ಈಗ ತಿದ್ದುಪಡಿ ಆಗ್ತಾ ಇರುವಂಥದ್ದು, ಇದು ಸರಿಯಲ್ವಾ? ಹಾಗಾದ್ರೆ ನೋಡಿ, ಯಾವುದೇ ದೇವಸ್ಥಾನಕ್ಕೆ ನಾವು ಯಾರು ಹೋಗಿ ಕ್ಲೈಮ್ ಮಾಡ್ಲಿಲ್ಲ, ಇದು ನಮ್ಮ ಜಾಗ ಅಂತ ಹೇಳಿ ಅಲ್ಲಿ ಕ್ಲೈಮ್ ಮಾಡ್ಲಿಲ್ಲ. ಅಲ್ಲಿ ನೋಡಿ, ದಾಖಲೆಯಲ್ಲಿ ತಪ್ಪಾಗಿ ಬಂದಿದ್ಯೋ ಅದನ್ನ ಸರಿಪಡಿಸ್ಲಿಕ್ಕೆ ಸರ್ಕಾರಕ್ಕೆ ಆಗ್ತದೆ. ಯಾರೋ ಹೋಗಿ ಅಲ್ಲಿ ದೇವಸ್ಥಾನ ಮುಂದ್ಗಡೆ ಹೋಗಿ ನಿಂತ್ಕೊಂಡಿದ್ದು ನಮ್ಮ ಆಸ್ತಿ, ನೀವು ಇಲ್ಲಿಂದ ಹೊರಗಡೆ ಹೋಗ್ಬೇಕಂತ ಹೇಳಿ ಯಾರು ಹೇಳಿಲ್ಲ. ಅದು ಸುಮ್ಮನೆ ತಪ್ಪು ಇದು ಅಭಿಪ್ರಾಯಗಳು, ತಪ್ಪು ಸಂದೇಶ ಅದು ಹೇಳುದಾದ್ರೆ. ಆದ್ರೆ ಅಲ್ಲಿ ದಾಖಲೆಗಳನ್ನು ಬಂದಿದ್ರೆ ತಪ್ಪಾಗಿ ನೋಡಿ, ಏನೋ ದಾಖಲೆಗಳು ತಪ್ಪಾಗಿ ಬರುದಿಲ್ಲ ಅಂತ ಹೇಳುದಿಲ್ಲ ನಾನು. ಅದನ್ನಿದ್ರೆ ಅದನ್ನು ಸರಿಪಡಿಸ್ಬೇಕಲ್ಲ. ನಮಗೆ ಸರ್ಕಾರ ಇದೆ, ನಮ್ಮ ಅಧಿಕಾರಿಗಳಿದ್ದಾರೆ, ಅದನ್ನು ಸರಿಪಡಿಸ್ಬೋದಲ್ಲ ಅದನ್ನು. ಅದಕ್ಕಾಗಿ ಇದನ್ನ ನಮ್ಮ ವಕ್ಫ್ ತಿದ್ದುಪಡಿಯನ್ನೇ ತಿದ್ದಿ ಮತ್ತೆ ಅದನ್ನು ಇದು ಮಾಡು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ನೋಡಿ, ಈಗ ನೋಡಿ, ಒಂದು ನಮ್ಮ ಇದನ್ನು ಯಾವುದು ಒಬ್ಬ ಯಾರಾದ್ರೂ ಆಸ್ತಿಯನ್ನು ನಮಗೆ ವಕ್ಫಿಗೆ ಕೊಡ್ಬೇಕಾದ್ರೆ ಇನ್ನು ಮುಂದೆ ಅವನು ಮುಸ್ಲಿಂ ಆಗಿ 5 ವರ್ಷಗಳ ಕಾಲ ಇರಬೇಕು, ಪ್ರಾಕ್ಟೀಸ್ ಆಗಿರ್ಬೇಕು, ಅದರ ಸರ್ಟಿಫಿಕೇಟ್ ಅನ್ನು ಕೊಡ್ಬೇಕು. ಎಲ್ಲಿ ಸ್ವಾಮಿ ನಾವು ಸರ್ಟಿಫಿಕೇಟ್ ಕೊಡೋದು? ಹಾಗಾದ್ರೆ ಒಂದು ಹಿಂದೂ ಬಾಂಧವ ಹಾಗಾದ್ರೆ ನಮಗೆ ಕೊಡ್ಲಿಕ್ಕಿಲ್ವಾ, ಜಾಗವನ್ನು ಕೊಡ್ಲಿಕ್ಕಿಲ್ವಾ? ಅನೇಕ ಹಿಂದೂ ಬಾಂಧವರು ನಮಗೆ ಜಾಗವನ್ನು ಕೊಟ್ಟಿದ್ದಾರೆ ಮುಂಚೆ. ಅನೇಕ ಮುಸ್ಲಿಂ ಬಾಂಧವರು ಹಿಂದೂಗಳಿಗೆ ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಅಣ್ಣ ತಮ್ಮಂದಿರಲ್ವಾ? ಒಬ್ಬ ಹಿಂದೂ ಬಾಂಧವ ನಮ್ಮ ಮುಸ್ಲಿಂ ಅಲ್ಲಿ ಯಾರು ಒಂದು ಜಾಗ ಇಲ್ಲ, ಒಂದು 40-50 ಮಂದಿ ಇದ್ದಾರೆ, ಅವರಿಗೆ ನಮಾಜ್ ಮಾಡ್ಲಿಕ್ಕೆ ಸ್ಥಳ ಇಲ್ಲ, ಅಲ್ಲಿ ಕೊಡ್ಲಿಕ್ಕೆ ಇಲ್ಲದ್ರೆ ವಿದ್ಯಾಭ್ಯಾಸ ಕಲೀಲಿಕ್ಕೆ ಅವರಿಗೆ ಸ್ಥಳ ಇಲ್ಲ, ನಾನು ದಾನವಾಗಿ ಕೊಡ್ತೇನೆ ಅಂತ ಹೇಳಿ ಮುಂದೆ ಬಂದ್ರೆ ಅದು ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಯಾವ ನ್ಯಾಯ ಸ್ವಾಮಿ? ಇದು
ಈಗ ಈ ರೀತಿಯಲ್ಲಿ ಯಾವನ್ಯ ಅಲ್ಲ 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 ನಾಸಿರ್ ಅವರೇ 2013 ತನಕ ಒಬ್ಬ ಮುಸಲ್ಮಾನ 5 ವರ್ಷ ಇಸ್ಲಾಂ ಧರ್ಮದಲ್ಲಿ ಭಾಗಿಯಾದಂತ ಮುಸಲ್ಮಾನ ಮಾತ್ರ ತನ್ನ ಧರ್ಮಕ್ಕೆ ಜಾಗವನ್ನ ವಕ್ಫಿಗೆ ದಾನವಾಗಿ ನೀಡಬಹುದು ಅಂತ ಇತ್ತು. ಬಟ್ 2013 ನಂತರ ಕಾಂಗ್ರೆಸ್ ಸರ್ಕಾರ ಬದಲಾವಣೆ ಮಾಡಿತು, ಅನ್ಯ ಧರ್ಮದವರು ಕೂಡ ಇದಕ್ಕೆ ತಮ್ಮ ಜಾಗವನ್ನ ದಾನವಾಗಿ ನೀಡಬಹುದು ಅಂತ ಹೇಳಿ ಅದು ಕಾನೂನು ಬದಲಾಗಿರುವಂತದ್ದು 2013ರಲ್ಲಿ. ಸೊ ಅಲ್ಲಿಂದ ನಂತರ ಈ ತರ ಅದನ್ನ ಈಗ ಮತ್ತೆ ಹಿಂದೂಗಳು ಕೊಟ್ಟರು ನಮ್ಗೆ ಬೇಕು ಅಂತ ಹೇಳುವಂತದ್ದು ಸರಿನಾ ಸರ್? ಅದನ್ನ ನಾವು ಹೇಳ್ತಾ ಇರೋದು ನೋಡಿ ನಾನು ಈಗ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ನಾನೀಗ ಯಾರು ಹಿಂದೂಗಳು ಕೊಟ್ಟರೆ ನಾವು ತಗೊಳ್ತೇವೆ, ಅದೇ ನಾನು ಮಾತ್ರ ಹೇಳ್ತಾ ಇಲ್ಲ. ಆದ್ರೆ ಒಂದು ಸರ್ಟಿಫಿಕೇಟ್ ಅನ್ನು ನಾನು ಮುಸಲ್ಮಾನ್ ಆಗಿ ಪ್ರಾಕ್ಟೀಸ್ ಮಾಡಿ 5 ವರ್ಷಗಳ ಕಾಲ ಇರ್ಬೇಕಂತ ಹೇಳಿ ಇವರು ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಎಲ್ಲಿಂದ ಸ್ವಾಮಿ ನಾನು ಸರ್ಟಿಫಿಕೇಟ್ ಮಾಡಿ ಕೊಡ್ಬೇಕು, ನಾನು ನಿಮ್ಗೆ ಎಲ್ಲಿಗೆ ಕೊಡುವುದು? ಅದೇ ಅದೇ ರೀತಿ ನಾನ್ ಮುಸ್ಲಿಮ್ಸ್ ಅನ್ನು 2 ಮೆಂಬರ್ ಅನ್ನು ಅಲ್ಲಿಗೆ ಹಾಕ್ಬೇಕಂತ ಹೇಳ್ತಾರೆ. ನಮ್ಮ ಕಮಿಟಿಯಲ್ಲಿ ನಾನ್ ಮುಸ್ಲಿಮ್ಸ್ 2 ಮೆಂಬರ್ ಅಂತ ಆಗ್ತಾರೆ. ಏನು ನಾನ್ ಮುಸ್ಲಿಮ್ಸ್ ಗೆ ನಮ್ಮ ಮುಸ್ಲಿಂ ಇದರ ಬಗ್ಗೆ, ನಮ್ಮ ಶರೀಯತ್ ಬಗ್ಗೆ, ನಮ್ಮ ಮುಸ್ಲಿಂ ಇದರ ಬಗ್ಗೆ ಆಗೋಗಳ ಬಗ್ಗೆ ಏನ್ ಗೊತ್ತಿರ್ತದೆ ಅವ್ರಿಗೆ? ಅವರಲ್ಲಿ ಬಂದು ಏನ್ ಮಾತಾಡ್ತಾರೆ? ಅಲ್ಲ ಸರ್, ನಾನ್ ಮುಸ್ಲಿಂ ಅವರು ನೀಡುವಂತಹ ಭೂಮಿ ಆಗುತ್ತೆ ಅಂತೆ, ಅವರು ಮಾತ್ರ ಕಮಿಟಿಯಲ್ಲಿ ಇರಬಾರ್ದು. ಹಾಗಾದ್ರೆ ನೋಡಿ, ನಾವು ಯಾರು ನಾನ್ ಮುಸ್ಲಿಮ್ಸ್ ನ ಭೂಮಿ ಇಲ್ಲಿ ತಕೊಳ್ಳಿಲ್ಲ. ಮುಂಚೆ ರಾಜರ ಕಾಲದಲ್ಲಿ ಕೊಟ್ಟಿದ್ದಾರೆ ಹೊರತು ಇವತ್ತು ಯಾರು ಈ 2013 ನಂತರ ಬದಲಾವಣೆ ಆಗಿದೆ ಅಲ್ವಾ ಸರ್ ಕಾನೂನು? 2013 ಬದಲಾವಣೆ ಆದ್ರೂ ಯಾರು ಕೊಡ್ಲಿಲ್ಲ ಸ್ವಾಮಿ, ಯಾರು ಕೊಡ್ಲಿಲ್ಲ. ನಾನ್ ಮುಸ್ಲಿಮ್ಸ್ ಅವರು ಯಾರು ಜಾಗವನ್ನು ಕೊಡ್ಲಿಲ್ಲ. ನಮ್ಮ ಜಾಗವನ್ನೇ ಬೇರೆಯವರು ಯಾರು ಕಬಳಿಸ್ಕೊಂಡಿದ್ದಾರೆ ಹೊರತು ನಮಗೆ ಯಾರು ನಾನ್ ಮುಸ್ಲಿಮ್ಸ್ ಅವರು ಜಾಗ ಕೊಡ್ಲಿಲ್ಲ. ಗೊತ್ತಾಯ್ತಲ್ಲ? ಇನ್ನು ಅದಲ್ಲದೆ ಈ 2 ನಾನ್ ಮುಸ್ಲಿಮ್ಸ್ ಅಲ್ಲಿ ಆಗ್ತಾರೆ, ಓಕೆ, ಈ ಮಾಡ್ಲಿ. ಅದೇ ಸಿಕ್ಕಿನವರಿಗೆ ಇದೇ ರೀತಿಯ ಒಂದು ಇದಿದೆ, ಆ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಇದೆ. ಅಲ್ಲಿ ಬೇರೆ ನಾನ್ ಮುಸ್ಲಿಮ್ಸ್ ಅವ್ರನ್ನ ಹಾಕ್ಲಿಕ್ಕೆ ಅಲ್ಲಿ ಅಮೆಂಡ್ಮೆಂಟ್ ತರುದಿಲ್ಲ ಇವರು. ಯಾಕೆ ಖಾಲಿ ಮುಸ್ಲಿಮ್ಸ್ಗೆ ಅಮೆಂಡ್ಮೆಂಟ್ ಮಾತ್ರ ತರ್ತಾ ಇರೋದು ಅವರು ಹೇಳಿ? ಈಗ ವಕ್ಫ್ ಈಗ ಕೋರ್ಟ್ ಈಗ ನಮ್ಮ ಇಶ್ಯೂಸ್ ಏನಿದ್ರು ಅದು ಕೋರ್ಟ್ಗೆ ಹೋಗಿ ಅಲ್ಲೇ ಇದು ಮಾಡ್ಬೋದು. ಈಗ ನಮಗೆ ವಕ್ಫ್ ಬೋರ್ಡ್ ಡಿಸಿಷನ್ ಮಾಡಿದ್ರೆ ಫೈನಲ್ ಅಲ್ಲ. ಮುಂಚೆ ನಮಗೆ ವಕ್ಫ್ ಬೋರ್ಡ್ ಏನಾದ್ರು ಡಿಸಿಷನ್ ಮಾಡಿದ್ರೆ ಅದು ಫೈನಲ್ ಅಂತ ಇತ್ತು. ಇನ್ನು ವಕ್ಫ್ ಬೋರ್ಡ್ ಡಿಸಿಷನ್ ಮಾಡಿದ್ರೆ ಫೈನಲ್ ಅಲ್ಲ. ಇನ್ನು ಕೋರ್ಟಿಗೆ ಹೋಗಿ ಅಲ್ಲಿ ಯಾರಾದ್ರೂ ವ್ಯಾಜ್ಯ ಹಾಕಿದ್ರೆ ಅದನ್ನು ಅಲ್ಲಿ ನಡ್ಸ್ಕೊಂಡು ಹೋಗ್ಬೋದು. ಅಲ್ಲಿ ನಮಗೆ ಇವರು ಫೈನಲ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಮ್ಮ ಮುಸ್ಲಿಂ ಸಮುದಾಯದ ಮೇಲೆ ಪ್ರೀತಿ ಇಟ್ಟು ಇವತ್ತು ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಸಮುದಾಯದ ಆಸ್ತಿಯನ್ನು ಕಬಳಿಸಿದ್ದಾರೆ, ಅದನ್ನು ನಾವು ಸಂರಕ್ಷಣೆ ಮಾಡ್ಬೇಕಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಾವು ಮಾಡಿದೆ ಅಂತ ಹೇಳ್ತಾರೆ. ಒಂದು ವಿಷಯ ಹೇಳ್ತಾರೆ ನನಗೆ, ಸೆಕ್ಷನ್ 52A ಅಲ್ಲಿ ನಮಗೆ ಈಗ ಆಲ್ರೆಡಿ ಒಂದು ಮುತವಲ್ಲಿ ಅಥವಾ ಒಂದು ಪ್ರೆಸಿಡೆಂಟ್ ಅಥವಾ ಯಾರಾದ್ರೂ ಒಂದು ನಮ್ಮ ಈ ವಕ್ಫ್ ಆಸ್ತಿಯನ್ನು ಕಬಳಿಸಿದ್ರೆ ಅಥವಾ ಏನಾದ್ರೂ ಅದರಲ್ಲಿ ಲೋಪದೋಷ ಮಾಡಿದ್ರೆ ಅವನಿಗೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಡ್ಬೇಕು. 6 ತಿಂಗಳವರೆಗೆ ಪನಿಷ್ಮೆಂಟ್ ಮತ್ತು ಅದರ ಎಲ್ಲ ಇದನ್ನು ದುಡ್ಡು ವಸೂಲು ಮಾಡ್ಬೇಕಂತೇಳಿ ಹೀಗಿರುವ ಕಾನೂನಲ್ಲಿ ಉಂಟು. ಆದ್ರೆ ಈಗ ಹೊಸ ಕಾನೂನಲ್ಲಿ ಏನುಂಟು, ಅದನ್ನು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಅವನಿಗೆ ಅಂತ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಏನು ಕೊಡ್ಲಿಕ್ಕೆ ಇಲ್ಲ, ಜೈಲಿಗೆ ಕೂರುವಾಗೆ ಇಲ್ಲ ಅಂತ ಮಾಡಿದ್ದಾರೆ. ಅದು ಹೇಗೆ ಇದನ್ನು ನಮ್ಮ ಮುಸ್ಲಿಮ್ಸ್ಗೆ ಇವರು ಇದನ್ನು ಗಟ್ಟಿ ಮಾಡೋದು ಹೇಗೆ ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ಇದರಲ್ಲಿ ಇನ್ನಷ್ಟು ಬಲಿಷ್ಠವಾದ ಕಾನೂನು ತರುವಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕಾನೂನು ಇರುವುದು ನಾವು ಯಾರೇ ಆಗ್ಲಿ, ಅದು ಮುಸಲ್ಮಾನರು ನಮ್ಮ ಪ್ರೆಸಿಡೆಂಟ್ ಆಗಿಲಿ ನೋಡಿ, ಮನುಷ್ಯರಿರುವಾಗ ಯಾರಿಗಾದ್ರೂ ಆಸೆ ಬರ್ಬೋದು, ಏನಾದ್ರೂ ಮಾಡ್ಬೋದು. ಅದು ನಾವು ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಕಬಲಿಸಲಿಲ್ಲ ಅಂತ ನಾವು ಹೇಳುದಿಲ್ಲ. ನಮ್ಮಲ್ಲಿ ಕಬಲಿಸಿದವರು ಇದ್ದಾರೆ, ಅದನ್ನು ನಾವು ಆಕ್ಷನ್ ಆಗಿ ತಕೊಂಡು ನಾವು ಅದನ್ನು ಕೋರ್ಟ್ ನಲ್ಲಿ ಆಗ್ಲಿ ನಮ್ಮ ವ್ಯಾಜ್ಯ ಹಾಕಿ ನಾವು ಅದನ್ನು ಮಾಡ್ಬೇಕಲ್ಲ. ನಾವು ಅದನ್ನು ಈಗ ಅಲ್ಲಿ ಇದ್ದಂತ ಸಡಿಲಿಕೆ ಮಾಡಿದ್ದಾರೆ. ಈಗ 6 ತಿಂಗಳವರೆಗೆ ಜೈಲಿಗೆ ಇದ್ದಂಥದ್ದು ಈಗ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಅದಿಲ್ಲ. ನಮ್ಮಲ್ಲಿ 7% ಕಾಂಟ್ರಿಬ್ಯೂಷನ್ ಕಟ್ಲಿಕ್ಕೆ ಇತ್ತು, ಈಗ 5% ಮಾಡಿದ್ದಾರೆ ಆ ಕಾಂಟ್ರಿಬ್ಯೂಷನ್. ಆ 7% ಕಾಂಟ್ರಿಬ್ಯೂಷನ್ ನಮ್ಮ ಸಮುದಾಯದ ಏಳಿಗೆಗಾಗಿ, ನಮ್ಮ ಸಮುದಾಯದ ಅಪ್ಲಿಫ್ಟ್ಮೆಂಟ್ಗಾಗಿ ಅಥವಾ ಮಸೀದಿಗಳಿಗಾಗಿ, ಮದ್ರಸಕ್ಕಾಗಿ ಆ ದುಡ್ಡನ್ನು ನಾವು ವಿನಿಯೋಗ ಮಾಡ್ತಾ ಇದ್ವಿ. ಯಾರು ಈ 7% ಕಟ್ಟುವವರು ಯಾರು? ಅವರಿಗೆ ಬಂದಂತ ಲಾಭದಲ್ಲಿ 7% ಕಟ್ಟುದು, ಕೈಯಿಂದ ಯಾರು ಕಟ್ಟುವುದಿಲ್ಲ. ಶಾದಿ ಮಾಲ್ ಇರ್ಬೋದು, ಅವರಿಗೆ ಕಾಂಪ್ಲೆಕ್ಸ್ ಇರ್ಬೋದು, ಬಾಡಿಗೆ ಬರುವಂತ ದುಡ್ಡು ಇರ್ಬೋದು, ಅದ್ರಲ್ಲಿ ಬಂದಂತ ದುಡ್ಡು 7% ವಕ್ಫ್ ಕಟ್ಟಿಸಿದ್ರೆ ಅದನ್ನು 5% ಮಾಡಿದ್ರು. ಸೊ ಇದೆಲ್ಲ ಎಲ್ಲಿ ನಮ್ಮ ಸಮುದಾಯಕ್ಕೆ ಇದರಲ್ಲಿ ಹೆಲ್ಪ್ ಆಗುವಂತದ್ದು ನೀವು ಹೇಳಿ? ನಸೀರ್ ಅವರು, ಈಗ ಮಹಿಳೆಯರಿಗೆ ಅವಕಾಶವನ್ನು ನೀಡಿದ್ದಾರೆ. ಈ ಇತ್ತೀಚಿನ ಸಮಯಗಳಲ್ಲೂ ಕೂಡ ಮಹಿಳೆಯರಿಗೆ ಅವಕಾಶ ನೀಡಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ವಿರೋಧಿಸ್ತಾ ಇದ್ದೀರಾ ತಾವುಗಳು. ಇದಲ್ಲದೆ 2009ರಲ್ಲಿ 4 ಲಕ್ಷ ಸಮಥಿಂಗ್ ಇದ್ದಷ್ಟ 4 ಲಕ್ಷ ಎಕರೆಯಷ್ಟು ಇದ್ದಷ್ಟು ಭೂಮಿ 2024ರ ಆಗಸ್ಟ್ನ ತಿಂಗಳಿಗಾಗುವಾಗ ಅದು 9 ಲಕ್ಷ ಆಗುತ್ತೆ. 9 ಲಕ್ಷ ಎಕರೆಯಷ್ಟು ಭೂಮಿ ಆಗುತ್ತೆ. ಇದು ಯಾವುದರ ಕೂಡ ದಾಖಲೆಯನ್ನ ಕೇಳಿದರೆ ವಕ್ಫಿಂದ ದಾಖಲೆಗಳಿಲ್ಲ. ತಮಗೆ ಭೂಮಿ ಬಂದಿದೆ ಅನ್ನುವಂಥದ್ದನ್ನು ಒಪ್ಕೊಳ್ತೀರಾ? ಅದರ ದಾನಪತ್ರಗಳನ್ನ ಸಾರ್ವಜನಿಕವಾಗಿ ಅಥವಾ ಸರ್ಕಾರದ ಮುಂದೆ ಇಡೋದಕ್ಕೆ ಯಾಕೆ ಹಿಂಜರಿತೀರಾ ಅಂತೀವಿ? ನೋಡಿ, ಮಹಿಳೆಯರ ವಿಷಯದಲ್ಲಿ ನೀವು ಕೇಳಿದ್ರಿ. ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಒಂದು ಮಹಿಳೆ ಆಲ್ರೆಡಿ ಇದ್ದಾರೆ, ನಾವು ಅದನ್ನು ವಿರೋಧಿಸಲಿಲ್ಲ. ನಮ್ಮ MLA ಖನಿಜಾ ಫಾತಿಮಾ ಅವರು ಈಗ ಆಲ್ರೆಡಿ ಮೆಂಬರ್ ಆಗಿದ್ದಾರೆ. ಲಾಸ್ಟ್ 5 years ಇದ್ರು, ಈಗ ಹೊಸ ಬೋರ್ಡ್ ಮೆಂಬರ್ ಆಗಿದ್ದಾರೆ.
ಸೊ ಅದರಲ್ಲಿ ನಮಗೆ ವಿರೋಧ ಇಲ್ಲ. ಹೆಂಗಸರಲ್ಲಿ ಬಂದು ಅಲ್ಲಿ ಇದು ಮಾಡೋದ್ರಲ್ಲಿ ವಿರೋಧ ಇರಲಿಲ್ಲ, ಆಲ್ರೆಡಿ ಇದ್ದಾರೆ ಈಗ ಆಲ್ರೆಡಿ. ಸೊ ಮತ್ತೊಂದು ದಾಖಲೆ ವಿಷಯದಲ್ಲಿ ಕೇಳಿದ್ರಿ ನೀವು. ಕೆಲವೊಂದು ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ನಾವೆಲ್ಲ ಖರೀದಿ ಮಾಡಿದಂತ ಸ್ವತ್ತುಗಳು ಇರುವುದು ಎಲ್ಲೋ ನಮ್ಮ ಮಸೀದಿಗಳ ಏನಿದೆ ಅದೆಲ್ಲ ನಾವು ಸ್ವಂತವಾಗಿ ನಾವು ಖರೀದಿ ಮಾಡಿದಂತ ಸ್ಥಳ ಇರುವುದು, ಅದನ್ನೆಲ್ಲ ದಾಖಲೆಗಳಿದೆ ಅದರಲ್ಲಿ. ಮುಂಚಿನ ರಾಜರುಗಳಾಗಿರ್ಬೋದು, ಈ ನಾರ್ತ್ ಸೈಡ್ ಅನ್ನೆಲ್ಲ ಆ ಕಡೆ ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ ರಾಜರುಗಳಾಗಿರ್ಬೋದು, ಲ್ಯಾಂಡ್ ರೋಡರ್ ಆಗಿರ್ಬೋದು, ನೋಡಿ ಇದು ನಿಮ್ಮ ಮಸೀದಿಗೆ ಅಥವಾ ನಿಮ್ಮ ಇದಕ್ಕೆ ಸಮುದಾಯಕ್ಕೆ ನಾವು ಇಷ್ಟು ಜಾಗವನ್ನು ಬಿಟ್ಟು ಕೊಡ್ತೇವೆ ಅಂತ ಹೇಳಿ ಬಿಟ್ಟು ಕೊಟ್ಟಿದ್ದಾರೆ. ಅದನ್ನು ಆ ಬಿಟ್ಟು ಕೊಟ್ಟದನ್ನು ಇವರು ಅಲ್ಲಿ ಯೂಸ್ ಮಾಡ್ತಾ ಬಂದಿದ್ದಾರೆ. ಕೆಲವರು ಅದೇ ರೀತಿಯಲ್ಲಿ ಇಟ್ಟಿದ್ದಾರೆ, ಯೂಸ್ ಮಾಡ್ದೇನೆ ಅದೇ ರೀತಿಯಲ್ಲಿ ಇಟ್ಟಿದ್ದಾರೆ. ಇವರು ಯಾರು ದಾಖಲೆ ಅದನ್ನು ಕೇಳಲಿಕ್ಕೆ ಹೋಗ್ಲಿಲ್ಲ. ಎಷ್ಟೋ ವರ್ಷಗಳಾಯ್ತು ಅದನ್ನು ಕೇಳುವವರು ಇಲ್ಲಾಗಿ ದಾಖಲೆ ಇಲ್ಲದೆ ಹಾಗೆ ಹೋಗಿದೆ ನಮ್ಮ ಜಾಗ ಅಂತ ಹೇಳಿ. ಅದನ್ನು ವಕ್ಫ್ ಬೈ ಯೂಸರ್ ಅಂತ ಹೇಳಿದನ್ನು ಮಾಡಿ ಅವತ್ತು ನಮ್ಮ ಆಕ್ಟ್ ಇದ್ದದ್ರಿಂದ ವಕ್ಫ್ ಬೈ ಯೂಸರ್ ಅಂತ ಹೇಳಿ ಮಾಡಿದ್ದಾರೆ. ಕಾಲಮ್ ನಂಬರ್ 9 ಅಲ್ಲಿ ಸರ್ಕಾರಿ ಅಂತ ಹೇಳಿ, ಕಾಲಮ್ ನಂಬರ್ 10 ಅಲ್ಲಿ ನಮ್ಮ ಮಸೀದಿ ಹೆಸರುಗಳಲ್ಲಿ ಬರ್ತವೆ. ಸೊ ಯಾವುದೇ ಜಾಗ ಕಂಡ ಜಾಗ ನಮ್ಮದು ಅಂತ ಹೇಳಿಕ್ಕೆ ಆಗುದಿಲ್ಲ. ಈಗ ಒಂದು ಜಾಗವನ್ನು ವಕ್ಫ್ ಮಾಡುದಾದ್ರೆ ಒಬ್ಬರು ಬಂದು ವಕ್ಫ್ ಬೋರ್ಡ್ ನಲ್ಲಿ ನಮಗೆ ಅರ್ಜಿ ಕೊಡ್ತಾರೆ, ನಮ್ಮ ಮಸೀದಿಗಳು ನೋಡಿ ಇಂಥ ಜಾಗವನ್ನು ನಮಗೆ ನೀವು ರಿಜಿಸ್ಟರ್ ಮಾಡಿ ಕೊಡ್ಬೇಕು ಅಂತೇಳಿ. ಅವಾಗ ನಾವು ನಮ್ಮ ಸರ್ವೇಯರ್ನ ಕಳಿಸಿ ಅಲ್ಲಿ ನಾವು ಅಳತೆ ಮಾಡ್ತೇವೆ. ಅಳತೆ ಮಾಡಿದ ನಂತರ ತಹಸೀಲ್ದಾರಿಗೆ ಕೊಟ್ಟು, ಎಸಿ ಕೊಟ್ಟು, ತಹಸೀಲ್ದಾರಿಗೆ ಕೊಟ್ಟು, ಸಿ ಇಂದ ಮಾಡಿ ಬಂದ ಮೇಲೆ ಮಾತ್ರ ನಮಗೆ ಅದನ್ನು ಅವರ ಅಪ್ರೂವಲ್ ಕೊಟ್ಟ ಮೇಲೆ ನಾವು ಅದನ್ನು ರಿಜಿಸ್ಟರ್ ಮಾಡುವಂಥದ್ದು. ಕಂಡ ಜಾಗ ಒಂದು ಹೋಗಿ ನಿಮ್ಮ ಜಾಗವನ್ನು ಕೊಂಡು ಹೋಗಿ ನಾವು ಸರ್ವೇಯರ್ನ ಕಳಿಸಿ ನಮಗೆ ಜಾಗ ನಮ್ಮದು ಅಂತ ಹೇಳಿ ನಾವು ಯಾರು ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ಲೂ ಇಲ್ಲ. ಹಾಗೆ ಮಾಡಿದ್ರೆ ನಮಗೆ ದೇವರ ಹೆಸರಿನಲ್ಲಿ ನಮಗೆ ಮಾಡಿ ನಮಗೆ ಏನು ಪ್ರಯೋಜನ? ಯಾರ್ಯಾರದ್ದು ಜಾಗವನ್ನು ತಕೊಂಡು ನಾವು ಮಾಡಿದ್ವಿ ನಮ್ಮ ದೇವರ ಹೆಸರಲ್ಲಿ ದೇವರ ಇದರಲ್ಲಿ ನಾವು ಮಾಡುದಾದ್ರೆ ಅದು ಮಾಡ್ಲಿಕ್ಕೆ ಬರುದಿಲ್ಲ ಸ್ವಾಮಿ, ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಸರ್ಕಾರ ಇದೆ, ಅದಕ್ಕೆ ಅಧಿಕಾರಿಗಳಿದ್ದಾರೆ, ಸುಮ್ಮನೆ ಹೋಗಿ ಯಾವ್ದು ಮಾಡ್ಲಿಕ್ಕೆ ಆಗ್ತದ? ನಾವು ತಹಸೀಲ್ದಾರದ ಅಪ್ರೂವಲ್ ಇಲ್ಲದೆ ನಾವು ಮಾಡುದೇ ಇಲ್ಲ, ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ, ಬರುದಿಲ್ಲ. ಅಪ್ರೂವಲ್ ಬೇಕು, ನೋಟಿಫಿಕೇಶನ್ ಆಗ್ತದೆ. ನಾಸಿರ್ ಅವರು, ಈಗ ರೈಮುಚಿಲ್ ಹೇಳ್ತಾ ಇರುವಂತದ್ದು ತಿದ್ದುಪಡಿ ಮಾಡಿರುವಂತದ್ದು ಸರಿಯಾಗಿ ಇದೆ, ಅದನ್ನ ನಾವು ಶ್ಲಾಘಿಸ್ತೀವಿ. ಆದ್ರೆ ಬಿಜೆಪಿಯ ವರ್ತನೆಯನ್ನು ಬದಲಿಸಿಕೊಂಡರೆ ಸಾಕು, ಈಗ ಮಾಡಿರುವಂತಹ ತಿದ್ದುಪಡಿಯಲ್ಲಿ ಯಾವುದೇ ವಿರೋಧ ಇಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಮುಸ್ಲಿಂ ಮುಖಂಡನಾಗಿ ಬ್ಯಾರಿ ಸಾಹಿತ್ಯ ಅಧ್ಯಕ್ಷರು ಕೂಡ ಆಗಿದ್ರು. ರಹೀಮ್ ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ, ಅವರ ಸ್ವಂತ ಅಭಿಪ್ರಾಯ ಅವರು ಹೇಳಿದ್ದಾರೆ. ನಾನು ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೇನೆ. ನನಗೆ ಇದರ ಬಗ್ಗೆ ವಿರೋಧ ಇದೆ. ಯಾಕಂತಂದ್ರೆ ಕೆಲವಲ್ಲ, ಈಗ ಅದರಲ್ಲಿ ಒಳ್ಳೆ ಪಾಯಿಂಟ್ಸ್ ಇರ್ಬೋದು, ನಾನು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಇಂಥ ಪಾಯಿಂಟ್ಸ್ ಗಳನ್ನ ಬರುವಾಗ ಅದನ್ನು ನೋಡಿ, ಯಾರಾದ್ರೂ ಪರ್ಸನಲ್ ಮುಸ್ಲಿಂ ಲಾ ಬೋರ್ಡ್ ಅವರನ್ನು ಕರೆಸಿ ಇದನ್ನು ಚರ್ಚೆ ಮಾಡಿ, ಅಲ್ಲ ನಮ್ಮ ಬಹಳಷ್ಟು ದೊಡ್ಡ ಉಲಮಗಳಿದ್ದಾರೆ ಅವರನ್ನು ಕೂರಿಸಿ ಚರ್ಚೆ ಮಾಡಿದ್ರೆ ಇಂಥವೆಲ್ಲ ಬರ್ತಿರ್ಲಿಲ್ಲ. ಇದನ್ನು ಯಾರಾದ್ರೂ ಚರ್ಚೆ ಮಾಡದರೆ ಜೆಪಿಸಿ ಕಮಿಟಿ ಮಾಡಿದ್ರು ಅದನ್ನು ಏನು ಅವರು ಗಣನೆಗೆ ತಗೊಳ್ಳಿಲ್ಲ, ಅವರು ಯಾರ ಮಾತನ್ನು ಗಣನೆಗೆ ತಗೊಳ್ಳಿಲ್ಲ, ಅವರು ಕೊಟ್ಟಂತ ಪಾಯಿಂಟ್ಸ್ ಅನ್ನು ಇದನ್ನು ಹಾಕ್ಲಿಲ್ಲ. ಇದೇ ರೀತಿ ತಮಿಳ್ನಾಡಲ್ಲಿ ಒಂದು ಜಾಗವೇ ಎಷ್ಟೋ ಜಾಗ ಎಕರೆಗಟ್ಟಲೆ ಜಾಗ ಅದು ಫುಲ್ ವಕ್ಫಿದ್ದು ಅದು ಅಂತ ಹೇಳಿ ಅಲ್ಲಿ ಇವರು ಹೇಳಿದ್ರು, ನಮ್ಮ ಇವರು ಅಲ್ಲ ಮಂತ್ರಿಗಳಾದ ಇವರು ಅವ್ರು ಹೇಳಿದ್ರು. ಅದನ್ನು ಜೆಪಿಸಿ ಕಮಿಟಿಯವರು ಹೋದ್ರು, ಅಲ್ಲಿಗೆ DC ಅವರು ಹೋದ್ರು, ಎಲ್ಲ ಹೋಗಿ ನೋಡಿದ್ಮೇಲೆ ಅದು ಸುಳ್ಳು ಅಂತ ಆಯ್ತು, ಹಾಗೆ ನಡೀಲೇ ಇಲ್ಲ ಅಂತ ಹೇಳಿ ಸುಮ್ಮನೆ ಹೇಗೆ ಗಾಳಿಯಲ್ಲಿ ಒಂದು ವಿಷಯ ಅದು ಎಲ್ಲಿ ವಿಧಾನಸಭಾ ಅಲ್ಲಿ ಇದರಲ್ಲಿ ಹೇಳಿದ್ದು, ಪಾರ್ಲಿಮೆಂಟ್ ಅಲ್ಲಿ ಹೇಳಿದಂತ ವಿಷಯ. ಅದರ ನಂತರ ಅಲ್ಲಿ ಇವರು ರಾಜು ಅವರು MP ಆದ ರಾಜು ಅವರು ತಮಿಳ್ನಾಡಿನವರು ಅದರ ವಿಷಯದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು ಅದೆಲ್ಲ. ಸೊ ಇಂಥ ಎಲ್ಲ ವಿಷಯಗಳು ಯಾರು ಹೇಳಿದ್ರು ಅಂತ ಹೇಳಿ ಅಲ್ಲಿ ಬಂದು ಮಾಡಿದ್ರೆ ಅದಕ್ಕೆ ಸರಿಯಾಗುದಿಲ್ಲ. ನಾವು ಹೋಗಿ ಖುದ್ದಾಗಿ ನೋಡಿ ನಾವು ವಿಮರ್ಶೆ ಮಾಡ್ಬೇಕು. ಆಗಿದೆ, ಲೋಪದೇಶ ಆಗಿದೆ, ಇಲ್ಲ ಅಂತ ಹೇಳುದಿಲ್ಲ, ಲೋಪದೇಶ ಆಗಿದೆ. ಅಲ್ಲಿ ಜನರು ಕೆಲವರೆಲ್ಲ ಅದನ್ನ ಇದ್ ಮಾಡಿದ್ದಾರೆ. ಈಗ ನೋಡಿ 12 ವರ್ಷದ ನಂತರ ಈಗ ಯಾರಿಗಾದ್ರೂ ನಾವು ಲೀಸ್ ಕೊಟ್ಟಿದ್ದೇವೆ ಒಂದು ಜಾಗವನ್ನು, 12 ವರ್ಷದ ಮೇಲ್ಪಟ್ಟಾಗಿ ಈಗ ಲೀಸ್ ಆಲ್ರೆಡಿ ಇದ್ರೆ ಅದಕ್ಕೆ ನಾವು ಮೊಕದ್ದಮೆ ಹಾಕುವಾಗ ಇಲ್ಲ. ಅದಕ್ಕಿಂತ ಮುಂಚಿತರ ಒಳಗಿತರ ಮಾತ್ರ ನಾವು ಮೊಕದ್ದಮೆ ಹಾಕ್ಬಹುದು ಅಂತ ಹೇಳಿದ್ರೆ ಯಾವ ನ್ಯಾಯ ಸ್ವಾಮಿ? ನಾವು ಜಾಗ ಕೊಟ್ಟದ್ದೇ ಅದಕ್ಕಾಗಿ ಲೀಸ್ಗಾಗಿ ಕೊಟ್ಟದ್ದು. ಆ ಲೀಸ್ಗೆ ಕೊಟ್ಟದನ್ನು ನಾವು ಮೊಕದ್ದಮೆ ಹಾಕ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನರ್ಥ ಹೇಳಿ? ಇದೆಲ್ಲ ಯಾಕೆ ಮುಸಲ್ಮಾನರಿಗೆ ಮಾತ್ರ, ಈ ನಮ್ಮ ಸಮುದಾಯಕ್ಕೆ ಮಾತ್ರ ಇದು ಸೀಮಿತವಾಗಿರ್ತದೆ, ಬೇರೆ ಸಮುದಾಯಕ್ಕೆ ಯಾಕೆ ಸೀಮಿತವಾಗಿಲ್ಲ? ಬೇರೆ ಈಗ ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆ, ಮತ್ತೆ ಸಿಖ್ ಕಮ್ಯುನಿಟಿ ಇದೆ, ಅವರಿಗೆ ಇಂಥವೇ ಇದೆಯಲ್ಲ, ಅವರಿಗೆ ಯಾಕೆ ಇದೆಲ್ಲ ಬರುದಿಲ್ಲ ಅಂತ ಕೇಳ್ತಾ ಇದ್ದಾರೆ.